ಬಹ್ರೇನ್ ಅನಿವಾಸಿ ಬಿಲ್ಲವರ ಒಕ್ಕೂಟವಾದ ಬಹ್ರೇನ್ ಬಿಲ್ಲವಾಸ್ 19ನೇ ವಾರ್ಷಿಕೋತ್ಸವದ ಹೊಸ್ತಿಲಲ್ಲಿದ್ದು, ಈ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲು ರೂಪುರೇಷೆಗಳನ್ನು ಹಾಕಿಕೊಂಡಿದೆ. ಇದೇ ಬರುವ ಫೆಬ್ರವರಿ ತಿಂಗಳ 3ರಂದು ಈ ಕಾರ್ಯಕ್ರಮವನ್ನು ಮನಮಾತಲ್ಲಿರುವ ಇಂಡಿಯನ್ ಕ್ಲಬ್ನ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹರೀಶ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ತುಳುನಾಡ ಉತ್ಸವ ಶೀರ್ಷಿಕೆಯಲ್ಲಿ ತುಳುನಾಡಿನ ಹಿರಿಮೆ ಗರಿಮೆಯನ್ನ, ಶ್ರೀಮಂತ ಸಂಸ್ಕೃತಿಯನ್ನ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎತ್ತಿ ಹಿಡಿಯುವ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮದಲ್ಲಿ ದ್ವೀಪದ ಬಿಲ್ಲವ ಸಮುದಾಯದ ಸುಮಾರು 120ಕ್ಕೂ ಹೆಚ್ಚು ಕಲಾವಿದರುಗಳ ಮುಖೇನ ತುಳುನಾಡಿನ ಕಲೆ ಸಂಸ್ಕೃತಿಗಳು ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ತುಳುನಾಡಿನ ಗರಡಿ ದೈವಸ್ಥಾನಗಳು, ಸಾಂಪ್ರದಾಯಿಕ ಬೇಸಾಯಗಳಲ್ಲಿ ಉಪಯೋಗಿಸುವ ಪುರಾತನ ವಸ್ತುಗಳು, ದೈನಂದಿನ ಜೀವನದಲ್ಲಿ ಉಪಯೋಗಿಸುತ್ತಿದ್ದ ವಸ್ತುಗಳ ವಿಶೇಷವಾದ ವಸ್ತು ಪ್ರದರ್ಶನ ಈ ಕಾರ್ಯಕ್ರಮದ ಪ್ರಧಾನ ಆಕರ್ಷಣೆಯಾಗಿದೆ. ತುಳುನಾಡಿನ ಖ್ಯಾತ ರಂಗಕರ್ಮಿ, ನಿರ್ದೇಶಕ ಶ್ರೀ ಪರಮಾನಂದ ಸಾಲ್ಯನವರ ನಿರ್ದೇಶನದಲ್ಲಿ ದ್ವೀಪದ ಬಿಲ್ಲವ ಸಮುದಾಯದ ಸುಮಾರು 70ಕ್ಕೂ ಹೆಚ್ಚಿನ ಕಲಾವಿದರುಗಳ ಅಭಿನಯದಲ್ಲಿ ಬಿರ್ಸಾದಿಗೆದ ತುಳುನಾಡು ಎನ್ನುವ 1 ಗಂಟೆ ಕಾಲಾವಧಿಯ ನೃತ್ಯ ರೂಪಕವೊಂದು ಪ್ರದರ್ಶನಗೊಳ್ಳಲಿದೆ. ಪರಮಾನಂದ ಸಾಲ್ಯನವರು ಈಗಾಗಲೇ ಬಹ್ರೇನಿಗೆ ಆಗಮಿಸಿದ್ದು, ಅವರ ನಿರ್ದೇಶನದಲ್ಲಿ ಈ ನೃತ್ಯ ರೂಪಕದ ಅಭ್ಯಾಸವು ಬಿರುಸಿನಿಂದ ಸಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಘನ ಸರ್ಕಾರದ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ದಕ್ಷಿಣ ಭಾರತದ ಜನಪ್ರಿಯ ನಟ ಸುಮನ್ ತಲ್ವಾರ್, ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ್ ಕೋಟ್ಯಾನ್, ನಾಡಿನ ಖ್ಯಾತ ನ್ಯಾಯವಾದಿ ಹಾಗೂ ಗೋಕರ್ಣೇಶ್ವರ ದೇವಸ್ಥಾನದ ಖಜಾಂಚಿಗಳೂ ಆಗಿರುವ ಪದ್ಮರಾಜ್, ಇಂಡಿಯನ್ ಕ್ಲಬ್ನ ಬಹ್ರೇನ್ ಇದರ ಅಧ್ಯಕ್ಷರಾದ ಕೆಎಂ ಚೇರಿಯನ್ ಹಾಗೂ ಮುಂಬೈ ಬಿಲ್ಲವ ಸಂಘದ ಅಧ್ಯಕ್ಷರಾದ ಹರೀಶ್ ಜಿಯಾಮೀನ್ ಅವರು ಪಾಲ್ಗೊಳ್ಳಲಿದ್ದಾರೆ. ಉಡುಪಿ ಯುವ ಬಿಲ್ಲವಾದ ಅಧ್ಯಕ್ಷರಾದ ಪ್ರವೀಣ್ ಪೂಜಾರಿ, ಬನಂಜೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಭೀ ಮಾಧವ್ ಪೂಜಾರಿ, ಮುಂಬೈ ಬಿಲ್ಲವ ಸಂಘದ ಉಪಾಧ್ಯಕ್ಷ ಸುರೇಶ್ ಕುಮಾರ್, ಉದ್ಯಮಿ ಹರೀಶ್ ಸಾಲ್ಯನ್ ಅವರು ಗೌರವ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡಿಗ ಹಾಗೂ ತುಳುವ ಸಮುದಾಯಕ್ಕೆ ಮುಕ್ತ ಪ್ರವೇಶವಿದ್ದು, ಕಾರ್ಯಕ್ರಮದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷರಾದ ಹರೀಶ್ ಪೂಜಾರಿಯವರ ದೂರವಾಣಿ ಸಂಖ್ಯೆ 39049132 ಮುಖೇನ ಸಂಪರ್ಕಿಸಬಹುದು. ಕಮಲಕ್ಷಾಮಿನ್, ವಿ4 ನ್ಯೂಸ್, ಬಹ್ರೇನ್.